ನಾನು ಹರ್ಷಿತಾ. ಕರ್ವಾಪ್ರೆ ಚಾನಲ್ಗೆ ಸ್ವಾಗತ. ಇಂಡಿಯನ್ ಆಯಿಲ್ ಬಶೆಟ್ಟಿ ಬ್ರದರ್ಸ್ ಪೆಟ್ರೋಲ್ ಪಂಪ್ ಲೋಕಾರ್ಪಣೆ. ಕಾರವಾರ ಗೋಕ್ಷಿಟ್ಟ ಗ್ರಾಮದಲ್ಲಿ ಮಾನ್ಯ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹಾಗೂ ಮಾನ್ಯ ಶಾಸಕರಾದಂತಹ ಶ್ರೀ ಸತೀಶ್ ಸೇಲ್ರವರು ಇಂಡಿಯನ್ ಆಯಿಲ್ ಬಶೆಟ್ಟಿ ಬ್ರದರ್ಸ್ ಪೆಟ್ರೋಲ್ ಪಂಪ್ ಲೋಕಾರ್ಪಣೆಗೆ ಉದ್ಘಾಟನೆ ನೀಡಿದರು. ಮಾನ್ಯ ಸಂಸದರಾದಂತಹ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿರವರು ಉದ್ಘಾಟನೆಗೊಳಿಸಿ, ಈ ಸುಂದರ ತಾಣದಲ್ಲಿ ಬಶೆಟ್ಟಿ ಬ್ರದರ್ಸ್ ಈ ಗ್ರಾಮಕ್ಕೆ ಪೆಟ್ರೋಲ್ ಪಂಪ್ ಸ್ಥಾಪನೆ ಮಾಡಿ ಊರಿಗೆ ಹಾಗೂ ಸಮಾಜಕ್ಕೆ ಉತ್ತಮವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಶೆಟ್ಟಿ ಬ್ರದರ್ಸ್ ಇನ್ನೂ ಹೆಚ್ಚಿನ ಕೀರ್ತಿ ಗಳಿಸಿ ಇಡೀ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂತಾಗಲಿ ಹಾಗೂ ಈ ಗ್ರಾಮದ ಏಳಿಗೆಗಾಗಿ ನನ್ನ ಸಹಕಾರ ಸದಾ ನೀಡುತ್ತೇನೆ ಹಾಗೂ ಈ ಭಾಗದ ಗ್ರಾಮದ ಅಭಿವೃದ್ಧಿಗೆ ನನ್ನ ವತಿಯಿಂದ ಪೂರ್ತಿ ಪ್ರಮಾಣದಲ್ಲಿ ಮುಂದಿನ ದಿನಗಳಲ್ಲಿ ಸಹಕಾರವನ್ನು ನೀಡುತ್ತೇನೆ ಎಂದು ಹೇಳಿದರು. ಮಾನ್ಯ ಶಾಸಕರಾದ ಸತೀಶ್ ಸೇಲ್ರವರು ಮಾತನಾಡಿ, ಊರಿನ ಅಭಿವೃದ್ಧಿ ವಿಷಯದಲ್ಲಿ ನಾವು ಜಾತಿ ಭೇದ ಪಕ್ಷಗಳನ್ನು ಮರೆತು ಕೇವಲ ಊರಿನ ಜನರ ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕು. ಪಕ್ಷಗಳು ಕೇವಲ ಚುನಾವಣೆಯ ಸಮಯದಲ್ಲಿ ಮಾತ್ರ, ತದನಂತರ ನಾವೆಲ್ಲರೂ ಪಕ್ಷ ಭೇದಗಳನ್ನು ಮರೆತು ಈ ಒಂದು ಊರಿನ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಒಂದಾಗಿ ಸಹಕರಿಸಬೇಕು. ಹಾಗೆಯೇ ಬಶೆಟ್ಟಿ ಬ್ರದರ್ಸ್ ಪೆಟ್ರೋಲ್ ಪಂಪನ್ನು ಈ ಭಾಗದಲ್ಲಿ ಪ್ರಾರಂಭಿಸಿ ಈ ಭಾಗದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಅಭಿವೃದ್ಧಿಯ ದೀಪವನ್ನು ಹಚ್ಚಿದಂತಾಗಿದೆ. ಮುಂದಿನ ದಿನಗಳಲ್ಲಿ ಈ ಗ್ರಾಮಕ್ಕೆ ಯಾವುದೇ ರೀತಿ ಸಹಕಾರ ಬೇಕಾದಲ್ಲಿ ನಾನು ಇವರ ಜೊತೆ ಸಹಕರಿಸುತ್ತೇನೆ ಎಂದು ತಮ್ಮ ನುಡಿಗಳಲ್ಲಿ ನುಡಿದರು. ರಾಜ್ಯ ಉಪಾಧ್ಯಕ್ಷರಾದಂತಹ ಬಿಜೆಪಿಯ ಶ್ರೀಮತಿ ರೂಪಾಲಿ ನಾಯ್ಕರವರು ಮುಖ್ಯ ಕಾರ್ಯದ ಮೇರೆಗೆ ಬೆಂಗಳೂರಿಗೆ ಹೋಗಿರುವುದಕ್ಕಾಗಿ ಅವರು ಕರೆಯ ಮೂಲಕ ಶುಭವನ್ನು ಕೋರಿದರು. ಹಾಗೂ ಎಂಎಲ್ಸಿಗಳಾದಂತಹ ಶ್ರೀ ಗಣಪತಿ ಉಳ್ವೇಕರ್ ಅವರು ಕರೆಯ ಮೂಲಕ ಶುಭವನ್ನು ಕೋರಿದರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಶ್ರೀ ಯೋಗೇಶ್ ಪಾಡ್ದಾರ್, ಇಂಡಿಯನ್ ಆಯಿಲ್ ಪ್ರೀತಮ್ ಸಿಂಗ್ ಬುಖಾರ್, ಇಂಡಿಯನ್ ಆಯಿಲ್ ರವೀಂದ್ರ ಸದಾಶಿವ್, ರಾಣಿ, ಉದ್ಯಮಿ ಶ್ರೀ ರವಿರಾಜ್ ಅಂಕೋಲೇಕರ್, ನಗರಸಭೆ ಮಾಜಿ ಅಧ್ಯಕ್ಷರು ರಾಕೇಶ್ ಆರ್ ನಾಯಕ್, ಮ್ಯಾನೇಜರ್ ಸೆಂಟ್ ಮಿಲಾಗ್ರಿಸ್ ರಾಘವೇಂದ್ರ ಎಸ್ ಮಹಾಲೆ, ಮ್ಯಾನೇಜರ್ ಸೇಫ್ ಸ್ಟಾರ್ ದಿಗಂಬರ್ ಶೇಟ್, ಪ್ರೆಸಿಡೆಂಟ್ ಮಾಡರ್ನ್ ಎಜುಕೇಷನ್ ಸೊಸೈಟಿ ಸುನೀಲ್ ದತ್ ಗಾಂವ್ಕರ್, ಚೇರ್ಮನ್ ಶಿವಾಜಿ ಎಜುಕೇಷನ್ ಸೊಸೈಟಿ ಉಳುಗ, ಶ್ರೀ ಶಾಂತಾರಾಮ್ ತಾಮ್ಸೆ, ಮಾಜಿ ಅಧ್ಯಕ್ಷರು ಹಣಕೊಂಡ ಗ್ರಾಮ ಪಂಚಾಯತ ಸುಧಾ ನಾಯಕ್, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಘಟ್ಸಾಯಿ, ಶ್ರೀ ಪಾಂಡುರಂಗ್ ನಾಯಕ್, ಉದ್ಯಮಿ ಕುಮಾರ್ ರಿತಿಕ್ ತಳೇಕರ್, ಶ್ರೀಮತಿ ದ್ರೌಪದಿ ಬಶೆಟ್ಟಿ ಬ್ರದರ್ಸ್ ತಾಯಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಬಶೆಟ್ಟಿ ಬ್ರದರ್ಸ್ಗಳಾದಂತಹ ಶ್ರೀ BN ಸೂರ್ಯಪ್ರಕಾಶ್ ಅವರು ನಡೆಸಿಕೊಟ್ಟರು. ಉದಯ್ ಬಶೆಟ್ಟಿರವರು ಅತಿಥಿಗಳನ್ನು ಸ್ವಾಗತಿಸಿದರು ಹಾಗೂ ಬಸವರಾಜ್ ಬಶೆಟ್ಟಿರವರು ಬಂದ ಅತಿಥಿಗಳನ್ನು ವಂದಿಸಿದರು ಹಾಗೂ ಬಶೆಟ್ಟಿ ಪರಿವಾರದವರು ಉಪಸ್ಥಿತರಿದ್ದರು. ಇಲ್ಲಿಯ ಜನಜೀವನಕ್ಕೆ ಎಷ್ಟು ಉಪಯೋಗ ಆಯಿತು ಈ ಪೆಟ್ರೋಲ್ ಡೀಸೆಲ್ ಪಂಪ್ ಇಂದ ಅಂದ್ರೆ ನಾನು ಸಂತೋಷ ಪಡ್ತೇನೆ. ಯಾಕೆಂದ್ರೆ ನಮಗೆ ಈ ಭಾಗದವರಿಗೆ ನಾವು ಪೆಟ್ರೋಲ್ ಡೀಸೆಲ್ ಹಾಕಬೇಕು ಅಂದ್ರೆ ಇನ್ನೇನು ಕಾರವಾರಕ್ಕೆ ಹೋಗ್ಬೇಕಿತ್ತು. ಇಲ್ಲಿಂದ ಸುಮಾರು ಎಷ್ಟು 15 ಕಿಲೋಮೀಟರ್ ಮೇಲೆ ಆಗತ್ತೆ. 15 ಕಿಲೋಮೀಟರ್ ಇಲ್ಲಿಂದ ಹೋಗ್ಲಿಕ್ಕೆ ಕಾರ್ನವರಿಗೆಲ್ಲ 1 ಲೀಟರ್ ಬೇಕೇ ಬೇಕು, ಬರ್ಲಿಕ್ಕೆ 1 ಲೀಟರ್, 2 ಲೀಟರ್ ಪೆಟ್ರೋಲ್ ಅನ್ನ ಉಳಿಸಿರೋರು ಬಶೆಟ್ಟಿ ಬ್ರದರ್ಸ್ ಅವರು. ಒಂದು 4 ವೀಲರ್ಸ್ಗೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರೋದು. ನಮಗೆ ನಾನು ನಿಜವಾಗಿ ನಮ್ಮ IOC ಅವರಿಗೆ ಮತ್ತು ಬಶೆಟ್ಟಿ ಬ್ರದರ್ಸ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾವು ಇವತ್ತು ಇಂಧನದಲ್ಲಿ ಉಳಿತಾಯ ಮಾಡಲೇಬೇಕಾದಂತಹ ಅವಶ್ಯಕತೆ, ಅನಿವಾರ್ಯತೆ ಎಲ್ಲವೂ ಇದೆ. ಇಲ್ಲಿ ಪೆಟ್ರೋಲ್ ಪಂಪ್ ಆಗಿರೋದ್ರಿಂದ ಇಂಧನದ ಉಳಿತಾಯ ಅತ್ಯಂತ ಸಹಜವಾಗಿ ಆಗತ್ತೆ, ಯಾವುದೇ ಶ್ರಮ ಇಲ್ಲದೆ. ಯಾಕಂದ್ರೆ ಕಾರವಾರಕ್ಕೆ ಹೋಗ್ಯೋ ಇನ್ನೆಲ್ಲೋ ಹೋಗಿ ತುಂಬಿಸ್ಕೊಂಡು ಬರೋದು ತಪ್ಪತ್ತಲ್ಲ, ನಾವು ಇಲ್ಲೇ ತುಂಬಿಸ್ಕೊಂಡ್ರಾಯ್ತು ನಮ್ಮ ಪೆಟ್ರೋಲ್ ಡೀಸೆಲ್ ಅಗತ್ಯತೆಗಳನ್ನ. ಹಾಗಾಗಿ ಬಹಳ ದೊಡ್ಡ ಒಂದು ಸಹಾಯ ಆಗುವಂತಹ ಒಂದು ದೊಡ್ಡ ಕೆಲಸ ನಮ್ಮ ಈ ಭಾಗದಲ್ಲಿ ಇವತ್ತು ಈ ಪೆಟ್ರೋಲ್ ಪಂಪ್ ಉದ್ಘಾಟನೆಯಿಂದ ಆಗಿದೆ. ಕುಂಗುಫು ಮಸಾಜ್ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಕಾರವಾರದ ಮಾಜಾಳಿಯಲ್ಲಿ ಶುರುವಾಗಿದೆ. ಟುಯಿನಾ ಥೆರಪಿಯ ಅನುಭವ ತೆಗೆದುಕೊಳ್ಳಿ. ಇದು ಪಾರಂಪರಿಕ ಚೀನಿ ಮಸಾಜ್ ವಿಧಾನವಾಗಿದ್ದು ಪ್ರಾಚೀನ ಚಿಕಿತ್ಸಾ ಶಾಸ್ತ್ರ ಮತ್ತು ಮಾರ್ಷಲ್ ಆರ್ಟ್ಸ್ ಶಿಸ್ತುಗಳನ್ನು ಒಂದಾಗಿ ಸೇರಿಸುತ್ತದೆ.
ಈ ನೈಸರ್ಗಿಕ ಚಿಕಿತ್ಸೆಯಿಂದ ನೋವು ಕಡಿಮೆ, ಜೀರ್ಣಕ್ರಿಯೆಯಲ್ಲಿ ಸುಧಾರಣೆ, ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಿಸುವುದು ಹಾಗೂ ಮನಸ್ಸು ಶರೀರದ ಸಮತೋಲನದ ಸುಧಾರಣೆಯನ್ನು ಮಾಡುವ ವಿಶೇಷ ಉಪಾಯ ಕುಂಗ್ ಫು ಮಸಾಜ್. ಮಾಂಸಪೇಶಿ, ಸಂಧಿ ನೋವು, ಬೆನ್ನು, ಕುತ್ತಿಗೆ, ಭುಜ, ಜೀರ್ಣಕ್ರಿಯೆ ಸಮಸ್ಯೆಗಳು, ತಲೆನೋವು, ಚಿಂತೆ, ಅನಿದ್ರೆ, ಅಶಾಂತ ನಿದ್ರೆ, ತೂಕಡಿಸಿದ ನಿದ್ರೆ, ದೀರ್ಘಕಾಲದ ತಲೆನೋವು ಹೀಗೆ ಅನೇಕ ಸಮಸ್ಯೆಯ ಬಗ್ಗೆ ಚಿಕಿತ್ಸೆಗಾಗಿ ಇಂದೇ ಭೇಟಿ ಕೊಡಿ. ಕುಂಗ್ ಫು ಮಸಾಜ್ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಸೆಂಟರ್, ಬ್ರಾಹ್ಮಣವಾಡ, ಮಾಜಾಳಿ, ಕಾರವಾರ. ಪ್ರತಿ ಶನಿವಾರ ಹಾಗೂ ರವಿವಾರ. ಸಮಯ ಬೆಳಿಗ್ಗೆ 10:30ರಿಂದ 12:30ರವರೆಗೆ, ಸಂಜೆ 5:30ರಿಂದ 8:30ರವರೆಗೆ ಲಭ್ಯ. ಅಧಿಕ ಮಾಹಿತಿಗಾಗಿ ಸ್ಕ್ರೀನ್ನಲ್ಲಿದ್ದ ನಂಬರ್ನಲ್ಲಿ ಸಂಪರ್ಕಿಸಿ. ಆರೋಗ್ಯ ಭಾರತಿ, ಆಯಿದಾದ ಪ್ರತಿಷ್ಠಾನ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಸುಂಕೇರಿಯ 3 ದೇವಸ್ಥಾನದ ಆವರಣದಲ್ಲಿ ಉಚಿತ ಕ್ಷಯರೋಗ ಹಾಗೂ ಬಿಪಿ ಶುಗರ್ ತಪಾಸಣಾ ಶಿಬಿರವನ್ನು ನಿವೃತ್ತ ಸೈನಿಕರಾದ ಶ್ರೀಯುತ ಪಾಂಡುರಂಗ್ ಅಂಕೋಲೇಕರ್ ಅವರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಭಾರತೀಯ ಶಿರಸಿ ವಿಭಾಗ ಸಹ ಸಂಯೋಜಕ ಶ್ರೀ ನಾಗೇಶ್ ಆರೋಗ್ಯ ಭಾರತೀಯ ಕಾರ್ಯ ಉದ್ದೇಶಗಳನ್ನು ತಿಳಿಸಿದರು. ಕಾರವಾರ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಮಲ್ಲಿಕಾರ್ಜುನ್ ಹಾಗೂ ಆಯಿದಾದ ಸೇವಾ ಪ್ರತಿಷ್ಠಾನದ ಸ್ಥಾಪಕರಾದ ಹಾಗೂ ಆರೋಗ್ಯ ಭಾರತೀಯ ಜಿಲ್ಲಾ ಕಾರ್ಯದರ್ಶಿಗಳಾದ ಶ್ರೀ ಮನೋಜ್ ಭಟ್, ಅನ್ಮೋಲ್ ರೇವಣ್ಕರ್, ಗುರು ಪವಸ್ಕರ್, ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾ ಕಚೇರಿಯ ಶ್ರೀ ಪ್ರಕಾಶ್ ನಾಯಕ್ ಅವರು ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯವಾಗಿರಲು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆಧುನಿಕ ತಂತ್ರಜ್ಞಾನದೊಂದಿಗೆ ರೋಗಿಗಳ ಮನೆ ಮನೆಗೆ ತೆರಳಿ ಚಿಕಿತ್ಸೆಯನ್ನು ನೀಡುವುದು ನಮ್ಮ ಧ್ಯೇಯವಾಗಿದೆ. ಇದಕ್ಕಾಗಿ ನಗರದ ಅನೇಕ ಮಹನೀಯರ ಸಹಾಯ ಸಹಕಾರ ನಮ್ಮ ಇಲಾಖೆಗೆ ದೊರೆತಿರುವುದರಿಂದ ಅದರ ಪ್ರಯೋಜನವನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ನೀಡುವುದು ನಮ್ಮ ಕರ್ತವ್ಯವಾಗಿದೆ. ಆಧುನಿಕ ಯಂತ್ರೋಪಕರಣಗಳ ಹಾಗೂ ನುರಿತ ಸಿಬ್ಬಂದಿಗಳ ಪ್ರಯೋಜನ ಎಲ್ಲರೂ ಪಡೆದುಕೊಳ್ಳಿ. ಸ್ವಸ್ಥ ರಾಷ್ಟ್ರ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಕಾರ್ಯೋನ್ಮುಖರಾಗೋಣವೆಂದರು. ಇಲಾಖೆಯ ಸಹ ಸಿಬ್ಬಂದಿಗಳಾದ ಶ್ರೀ ಪ್ರಜ್ವಲ್ ಠಾಣೇಕರ್, ದೀಪಕ್ ಬಾಗಲ್ಕೋಟ್, ಶ್ರೀಮತಿ ಅಂಜಲಿ, ಶ್ರೀಮತಿ ಅಲ್ಪಿಯಾ ಉಪಸ್ಥಿತರಿದ್ದರು. ಸ್ವಾಗತ ಪರಿಚಯ ಶ್ರೀ ಮನೋಜ್ ಭಟ್ ನಡೆಸಿಕೊಟ್ಟರು. ಕೊನೆಯಲ್ಲಿ ರಾಷ್ಟ್ರಗೀತೆಯೊಂದಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯವಾಯಿತು. ಶಿಬಿರದಲ್ಲಿ 100ಕ್ಕೂ ಹೆಚ್ಚು ಜನರ ಆರೋಗ್ಯ ತಪಾಸಣೆ ನಡೆಸಲಾಯಿತು. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ. ಆಧ್ಯಾತ್ಮಿಕ, ಧಾರ್ಮಿಕ, ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.